ಸುಪುತ್ರಿಯ ನೆಂಚಿನ ರಂಜಿತ ಬೆರ್ನ ಒಂಜಿ ಮದುರೆಂಗಿದ ಲೇಸುಡುಲ್ಲ ಅಂಚದಿಪ್ಪನಾಗ ಇತ್ತೆ ಕೆಲವೇ ನಿಮಿಷಡು ನಮ್ಮ ವೇದಿಕೆಗೆ ಬರಲಿದ್ದಾರೆ ಮಕ್ಕಳಿಗೆ ಮಾತಿರಲ ಒಂಜಿ ಜೋರಾದ ಒಂಜಿ ಕೈ ಚಪ್ಪಾಳೆ ಕೊಟ್ಟು ಸ್ವಾಗತ ಮಾಡ್ಕೊಂಡು ಮಾಡಿದ್ದೇನೆ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ರಂಜಿತ. ಮನುಷ ಎಷ್ಟನೇ ಕ್ಲಾಸ್? ಒಂಜಿನೇನಾ? ದೀಕ್ಷಾ ಎಷ್ಟನೇ ಕ್ಲಾಸ್? ಎಷ್ಟನೇ ಕ್ಲಾಸ್? ನಾನೇ ಓದ್ತೀಯಲ್ಲಿ ಏನು ಬದಲಿ ನೀವು? ಎಷ್ಟನೇ ಕ್ಲಾಸ್? ನಾನಿದ್ದೇನೆ ತುಂಬ ಎತ್ತನೆ ಎಷ್ಟದ ನಿನ್ನ ಬುದಾರಿ ಮಾದ್ವಿ ಎಷ್ಟನೇ ಕ್ಲಾಸ್? ಫಸ್ಟ್ ಸ್ಟ್ಯಾಂಡರ್ಡ್. ವೆರಿ ಗುಡ್. ಬರ ಚಪ್ಪಾಳೆ ನೋಡ್ಲೆ ಮಾರ್ರೆ ಅಲ್ಲಿ ಅಪ್ಪ ಇನ್ನ ಬುದಾರಿ ಗುರ್ತದ ಬಾಳೊಂಚಿ ದಾನ್ವಿ ಎಷ್ಟನೇ ಕ್ಲಾಸ್ ಅಪ್ಪು? ಒಂಜಿನೇನಾ? ವೆರಿ ಗುಡ್. ಇನ್ನ ಬುದಾರಪ್ಪು ಇದಕ್ಕೆಲ್ಲ ಇದಕ್ಕೆಲ್ಲ ಮಾಡ್ತೀನಿ ಇದಕ್ಕೆಲ್ಲ ಈತ ಬಾರಿ ಖುಷಿ ಅಂಡ್ ಲಿಖಿತ ಈತ ಜನ ಜೋಕುಲಲ್ಲಿ ಎನ್ಮಾನ್ ಜನ ಜೋಕುಲಲ್ಲಿ ನಿಗಳು ಒಂದು ಎಲ್ಲ ಗೇಮ್ ಉಂಡು ರಾಜುಭಾಯಿ ಒಲ್ಲರದ ಆಡ್ದು ಬಲ್ಲ ಈ ನೂಲು ಬಾಡಿದ ಇವು ಬಾಡಿದ ಇದು ಇದೇ ನೂಲುನೇ ಅನ್ನೋದು ಚಕ್ಕುಲಿ ಇಟ್ಟಿ ನೋಡಿ ಗೊತ್ತಾಗದ ಕೈಟ್ ಮುಟ್ಟೆ ರಜ್ಜಿ ಕೈಟ್ ಮುಟ್ಟೆ ರಜ್ಜಿ ಗೊತ್ತಾಗದ ಹಾ ಊರವ್ರ ಬಾಡಿದಿದೆ ಮೊಲೆ ಪಾಪ ಮೊಲೆಗೆ ಉದ್ಯಾನ ಓ ರಾಜು ಉದ್ಯಾನ ಚಕ್ಕುಲೆ ದಿನಾಡ ಇದ್ದೀನ ಫಸ್ಟ್ಗೆ ರಾಜಣ್ಣ ಏರು ಚಕ್ಕುಲಿ ರಪ್ಪ ತಿನ್ಪಾರ್ ಕೈಟ್ನ ತಿನ್ನ ಎಂಚಲದಿಲ್ಲ ಏರು ರಪ್ಪ ತಿನ್ಪಾರ್ ಹಾಕ್ಲಿ ಫಸ್ಟ್ ಪ್ರೈಸ್ ತಿನ್ನೆ ಸ್ಟಾರ್ಟ್ ರೆಡಿ 1 2 3 ಸ್ಟಾರ್ಟ್ Thank you so much. Let here. Budar inya. Likita inna. ಅದನ್ನೇ ಚೂರು ಅಧಿಕವಸಂಗ ಮಾಡ್ತಾರೆ ಈತ ಮಲ್ಲ ಚಕ್ಕುಲಿದಿಂದ ಏನ್ ಚಕ್ಕುಲಿ ಚಾಕ್ಲೇಟ್ ಕೊಡ್ಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಅವ್ರಿಲ್ಲ ಬಂದು ನಿಮ್ಮೆಲ್ಲ ತಿನ್ನ ಬಾವೆ ಥ್ಯಾಂಕ್ ಯು ಮಾದರಿಗಳಿದ್ದ ಚಾಕ್ಲೇಟ್ ಕೊರೊಂದುಲ್ಲೇರು ರಾಜೇಶ್ ಪಂಜಿಕಲ್ ರಾಜೇಶ್ ಬಂದಿದ್ದು ರಾಜೇಶ್ ಅನ್ನ ಯಾನೊಂದು ಕ್ವಶನ್ ಕೇಳು ಹೇಗೆ ಗೊತ್ತುಂಟು ನಾನೊಂದು ಬಂದಾಗ ಈರು ಜಾಸ್ತಿ ಬುಧರ್ ಬನ್ನೋದು ಏರ್ನಲ್ಲಿ ಬಂದಾಗ ಕೊಂಚ
ಏರು ಜಾಸ್ತಿ ಕುದರ್ ಬರ್ತಾರೆ ಕೊಂಚ ಹೋಗೋಣ ಆಗ್ಲೇ ಒಂದು ಪ್ರೈಸ್ ಓಕೆನಾ ರೆಡಿ ಆದ ರಕ್ಷಿತಾ ರಂಜಿತಾ ಆಗ ನಂಗೆ ಗೊತ್ತು ರಕ್ಷಿತಾ ರಂಜಿತಾ ದೀಕ್ಷರ ಸುಮಿತ್ರಲ್ಲ ಗಡೆ ಇಂಚಿನ ಮನೆ ರಟ್ಟೆ ಉದ ರಕ್ಷಿತಾ ರಂಜಿತಾ ದಿವ್ಯ ಭವ್ಯ ಕಾವ್ಯ ಕಾವ್ಯ ಯಶೋಧ ಬರ್ಮಾಡ ಆಯ್ತಾ ನೇರ್ ಮಾಡ್ತೇವೆ ಅವಿನಾಶ್ ಅದೇ ರಕ್ಷಿತಾ ಅಶ್ವಿನಿ ಈ ಅಂಚಬಲ್ಲ ಹೋಗ್ಬೇಡ ಆತೆಗೆ ಇತ್ತ ಒರ್ಮೋಡೆ ಮೇರುಲ್ಲೇರದ ಹೈಯೆಸ್ಟ್ ಮೇರುಲ್ಲೇರಿ ಇತ್ತ ಅರೇನ್ ಬೀಟ್ ಮಾಲ್ ಬರೋದು ಕಮ್ಮಿ ಓಕೆನಾ ಇವ್ನ ಹೆಂಗೆ ಬುದ್ಧ ಬನ್ನಿ ಚರಣ ಓಕೆ ರಕ್ಷಿತಾ ರಂಜಿತಾ ಕಾವ್ಯ ಕವನ ಅಶ್ವಿನಿ ಲವ್ಯ ಹರ್ಷಿತಾ ದೀಕ್ಷಾ ಅನುಷಾ ಆಶಾ ಉಷಾ ಪಲ್ಲೆ ಟೈಮ್ ಉಂಟು ಪಲ್ಲೆ ಇದಕ್ಕೆ ಟೈಮ್ ಇತ್ತದ ಕಾವ್ಯ ನವ್ಯ ಭವ್ಯ ಶ್ರಾವ್ಯ ಅಲ್ಪ ಲಿಂಬೆ ಓಡುಂಟು ಬಲ್ಲದ ಕುಡೋರಾಯನ್ ಪನ್ನೊಂದುಲ್ಲ ಮದ್ರೆಗೆ ಏರ್ ನೀರ ಹಾಕಿಟ್ಟು ದಯಮಂತದ ಬರ್ತದೆ ಮದ್ರೆಗೆ ಇದೀಲೆ ಕೊಡೊಂದು ಮಕ್ಕಳಿಗೆ ಎಲ್ಲಿ ಟ್ವಿಸ್ಟ್ ಬರುತ್ತ ಪತ್ತಲ್ಲ ರಾಜೇಶ ಮಾಡುವ ಒಂದಿನ ಆಗ್ತದೆ ಕೊಡೋನಿಗೆ ದಾದ ಅಂತಾರೆ ಲಿಂಬೆ ದಾದ ಬರುವ ಅಂತಾರೆ ದಾದ ಅಂತಾರೆ ಬ್ಲಾಕ್ ಟಿಂಗ್ ಹುಟ್ಟೋದು ಬಂದ್ರೆ ಒಯ್ದು ಹುಟ್ಟುದು ನಿಂಬೆದು ರಾಜೇಶ್ ಅಲ್ಲ ಬೇತದ ಅಂತಾರೆ ಇತ್ತ ಮಂಡೆಗೆ ಹುಟ್ಟುನ ನಾಳಾಗ್ತದೆ ಇತ್ತ ಮಾತೆಲ್ಲ ಆ ಲಿಂಬೆ ಬುಳ್ಳಿ ಇದು ಬಾಯ್ದವಲ್ಲ ಬಾಡ್ರೆ ಬಾಯ್ದಲ್ಲಿ ಬಾಡ್ರೆ ಇತ್ತ ಯಾನೊಂಜಿ ಮಲ್ಪೆ ಅಂಚ ಇರ್ಮ ನೋಡು ಏರು ಶೋಕ್ ಬಂಡೇರು ನಿಕುಲ್ತು ಮಾಡು ಚರ್ಚ್ ನಕಲು ಪೂರ ನಿಕುಲೆ ಕುಲ್ದಿ ನಕಲೆ ಏರು ಶೋಕ್ ಒಂಜಿ ಪದ್ಯ ಬಂಡೇರು ಅಕ್ಲೆ ಒಂಜಿ ಇನಾಮ ಫಸ್ಟ್ ಇದು ಲಿಂಬೆದ ದಾದ ಬಂದಾಗ ಯಾರಲ್ಲಿ ಪದ್ಯ ಬಂದ್ರೆ ಅಂಚನೆಗಳು ಬಾಯ್ದು ಲಿಂಬೆನ ಇದು ಪದ್ಯ ಬಂದ ಕೇಳದ ಈಗಲ ಕೇಳದ ಹಲೋ ಏರಿಲ್ಲ ಕೇಳಿಲ್ಲ ಇಟ್ಟಂಗೆ ಬಂದ ಯಾನ ಪದ್ಯ ಬಂದ ಅಂಚ ಬಂದ ಕಿಟ್ಟ 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 ಅಂಬಡೆ ಬಿಟ್ಟ ಕರ್ನಾಟಕದ ಕಿಟ್ಟ ಅಮ್ಮಡೆ ಬಿಟ್ಟ ಈ ತೊಂದಿ ಪದ್ಯವನ್ನು ಗೊತ್ತಾಡದೆ ಬಾಯ್ದಲ್ಲ ಇದೆ ಏರು ಶೋಕ ಬಂದ ಅದೇ ಕಿಟ್ಟನ್ನು ಕರ್ನಾಟಕ ಕಿಟ್ಟಿಗೆ ಹೆಂಚಿನ ಬಗ್ಲಿ ಇருந்து ಸರಿ ಪಲ್ಲೆ ಮಾರ ಕುಡೋರ ಚಾನ್ಸ್ ಕೊಡ್ಬೇಕು ಕಿಟ್ಟ 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 ಅಂಬಡೆ ಬಿಟ್ಟ ಈ ನಮ್ಮ ಅಂಬಡೆ ಬಿಟ್ಟು ಅಮಲ ಇದು ಬಿಟ್ರೆ ಇತ್ತ ಇರೇನು ಏರು ನಾನು ಪೂಲ್ ಕಿಟ್ಟ 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 ಅಂಬಡೆ ಬಿಟ್ಟ ದಾಲಬ್ ಜೀರೋ ಬಾಯ್ ಇಂಚ ಬಂದು ಟ್ರೈ ಮಾಡ್ಬೋದು ಪಲ್ಲೆ ದಾಲಬ್ ನಮ್ಮನೆ ಜಾಲ ಲಾಸ್ಟ್ ಬಂದ್ಬೇಕು ಇದು ಮೇರೇಜ್ ಆಗ್ಬೇಕು ಅದು ಕಿಟ್ಟ 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 ಅಂಬಡಿ ಹೆಚ್ಚಿನ ಕಿಟ್ಟ ಕೃಷ್ಣ ಜೋಗಾದ
ಅಲ್ಲ ಇರುವುದು ಇರುವುದು ಹೆಂಗೆ ಸಾಲ ಬಂದ ಕುಡರು ಬಲ್ಲೆ ಕೂಡ ಚಾನ್ಸ್ ಬಂತು ಅಂಬಡಿ ಬಿಡುತ್ತಾನೆ. ಓಕೆ ಥ್ಯಾಂಕ್ ಯು. ಇದು ಲಾಸ್ಟ್ ಇದು ಅನ್ನ ಬಲೆ ಇದು ಹುಷಾರು ಹಿಂಗು ಹಿಂಗು ಏನ ಖುಷಿಯಾಗಿ ಏನ 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 ನಿಖಿಲ್ ಖಾನ್ ನೋಡ್ರಿ ಬಿಟ್ರೆ ಸರ್ಪತ್ ಬುಕ್ಕ ಮಾಪು ಸರ್ಪತ್ ಕೂಡ ನೋಡ್ಕೊಂಡು ಇದೆ ವಿನ್ನಾಮ್ರ ಚಾನ್ಸ್ ಇಲ್ಲ ಹೊರ್ಚಿತ್ತು ಬರವಲ್ಲ ಎಂಕುಲು ಮಾತೆಲ್ಲ ಒಂಜಿ ಭಿನ್ನ ಇತ್ತೊಂದುಲ್ಲ ಅಂಚನೆ ಕಾರ್ಯಕ್ರಮ ತುಂಬ ಬೋಂದುಂಟು ಡ್ಯಾನ್ಸ್ ಉಂಟು ಜೋಕುಲ ಡ್ಯಾನ್ಸ್ ಉಂಟು ಅಂಚನೆ ಕೆಲವು ಗೇಮ್ಸ್ ಎಲ್ಲ ಉಂಟು ಈಗ ಮಾತೆಲ್ಲ ಗೊತ್ತದು ಈ ಕಾರ್ಯಕ್ರಮ ಒಂಜಿ ಕೊರಲ ಗಟ್ಟು ಮಂತ್ ಕುತ್ಕೊಂಡು ಬಂದು ನಾನು ಕೊಡೋಲ ಏನು ಬೋಕೆಡ್ ಭಿನ್ನ ಇತ್ತೊಂದು ಮನಸ್ಸಿಗೆ ಲಗ್ನಗಳು ದಯಮಾಡ್ತಿದ್ದು ನಕ್ಕೊಂಡು ಬಂದಿದ್ದು ದೇವರ ಚರಿತ ವಿಷಯಕ್ಕೆ ಸಿಲುಕದನ ವಿಷಯಕ್ಕೆ ಸಿಲುಕದನ ಗೋವಿಜಗಿರಿ ಜಯ ವಿಷಯಕ್ಕೆ ಸಿಲುಕದನ ಗೋವಿಜೆ ಗಿರಿಜಯ ಭರಸುತನ ಭಾವದ ವಿಷಯಕ್ಕೆ ಸಿಲುಕದನ ಗೋವಿಜೆ ಗಿರಿಜಯ ಭರಸುತನ ದೇವಾ ಅಂಚಿನ ಈತ ಒಂಜಿ ಕಾರ್ಯಕ್ರಮಕ್ಕೆ ಒಂಜಿ ಮಸ್ತ್ ಒಂಜಿ ಜೋಶ್ ಕೊರ್ತು ಗೇಮ್ಸ್ ಗೊಬ್ಬರ ಅವೆತ್ತು ಕುಸಲ ಪಾತಿರು ಇರಿಗೆ ಉಡಲ್ ದಿಂಜಿನ ಸೊಲ್ಮೇಲಿನ ಸಂದೇಶ ಮಾತಾಡಲಿಕ್ಕೆಲ್ಲ ಟೈಮ್ ಇಲ್ಲದ ಪರವಾದ ಧನ್ಯವಾದಗಳು. ಶಿವರಾಜ್ ಕುಮಾರ್ ನಾವಡು ಈ ವಾಯ್ಸ್ ಪೂರ ಮಸ್ತ್ ಮಸ್ತ್ ಕಡೆಟ್ ಪ್ರದರ್ಶನ ಕೊಡ್ತೀರಿ ಅವತ್ತೊಂದೆ ಇರ್ಮತ್ತ ಸ್ವಲ್ಪ ಪ್ರದರ್ಶನ ವೈಷ್ಣವಿ ಕಲಾವಿದರು ಕೊಯ್ಲಡು మీరు ಅಭಿನಯ ಮಾಡ್ತಿನಾರು ಅಂಚೆ ಪುನಃ ನಿಖಿಲ ಏರ್ನಾಲ್ ರಿಕ್ವೆಸ್ಟ್ ಇತ್ತಿಂದ ಏರ್ನಾಲ್ ಒಂಜಿ ರಟ್ಟು ವಯಸ್ಸನ್ನ ಅರಡ ಬಂದಾಗ ಏರ್ನ ವಾಯ್ಸ್ ಮೂಡ್ ಬಂದು ನಿಖಿಲ ದಯಮಾಡ್ತು ನಿಖಿಲ ರಿಕ್ವೆಸ್ಟ್ ಮಾಡ್ತು ಖಂಡಿತ ಓಕೆ ಸದಿ ಬರೆ ದಯಮಾಡ್ತದೆ ಇದ್ದ ಏನಿ ಏನು ವೇದಿಕೆಯಲ್ಲಿ ತೊಂದರೆ ಬಲೆ ದಯಮಾಡ್ತು ಬಲೆ ಖಂಡಿತವಾದ ಇಚ್ಛಪ್ಪ ದಯಮಾಡ ನಮ್ಮ ಈ ಕಾರ್ಯಕ್ರಮಕ್ಕೂ ನಿಖಿಲ ಇತ್ತು ಪ್ರೋತ್ಸಾಹ ಮಾತೊಂದು ಬಂದಾಗ ಒಂಜಿ ಫ್ಯಾಮಿಲಿ ಒಂಜಿ ಫಂಕ್ಷನ್ ಆದ್ರೆ ಫಸ್ಟ್ಗೆ ರಾಜ್ಕುಮಾರ್ ಒಂಜಿ ರಂಜಿತನ ಮದಿಮೆಗೆ ಬತ್ತಂಡ ಇಂಚ ಪಾತಿರು ಪನ್ಪನಂಚಿನ ಒಂಜಿ ಸಂಭಾಷಣೆ ಅರಡಕ್ಕೇನ್ಗ ದದ ಪನ್ಪರೆ ಖಂಡಿತ ಖಂಡಿತ ಇತ್ತೆ ಒಂಜಿ ರಂಜಿತನ ಒಂಜಿ ಮದಿಮೆದ ಲೇಸಕ್ಕೆ ಡಾಕ್ಟರ್ ರಾಜ್ಕುಮಾರ್ ಬತ್ತಂಡ ಇಂಚ ಇಪ್ಪು ತುಂಬಾನೇ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಇವತ್ತು ಈ ರಂಜಿತಾ ಇವರ ಒಂದು ಮೆಹಂದಿ ಒಂದು ಕಾರ್ಯಕ್ರಮ ಬಹಳ ಒಂದು ಸೊಗಸಾಗಿ ಮೂಡಿ ಬರ್ತಾ ಇದೆ. ಇದಕ್ಕೆ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಎಲ್ಲ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಿಟ್ಟಣ್ಣ ಅಂಬಡೆ ಬಿಟ್ಟ ಆಗ ನಿನ್ನ ನಾನು ಕರಿತಾ ಇದ್ದೇನೆ, ನೀನು ಬರ್ಲಿಲ್ಲಲ್ಲ. ಇದೆಲ್ಲ ಒಳ್ಳೇದಲ್ಲ, ನೀನ್ ಬರ್ಬೇಕು ಕಿಟ್ಟ. ಶಂಕರ್ ನಾಗನ ಬೋರ್ಡ್ ಬಂದ ನಿಖಿಲ್ ಕೇನೋದಿಲ್ಲ ದಯಮತ್ತದ ಶಂಕರ್ ನಾಗನ ಒಂಜಿ ವಯಸ್ಸು. ನಮಸ್ಕಾರ. ತುಂಬಾನೇ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಪಂಜಿಗಾಲಲ್ಲೇ ಈ ಮೆಹಂದಿ ಕಾರ್ಯಕ್ರಮ ಎಷ್ಟು ಸೊಗಸಾಗಿ ಮೂಡಿ ಬರ್ತಾ ಇದೆ. ಇದಕ್ಕೆ ಬಂದಿರುವಂತ
ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿ ಬಂದು ಎಲ್ಲ ಊಟ ಮಾಡಿ ಆರಾಮ್ಸೆ ಹೋಗಿ ಕುಣಿದು ಕುಪ್ಪಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಂಡ ನೆಟ್ಟು ರಾಜಕೀಯವನ್ನ ಮಾತೇರ್ಲ ನಮ್ಮ ರಾಜಕೀಯ ಮಾತೇರ್ಲ ಇತ್ತಿನಾಗ್ಲಿ ನೆಟ್ಟು ಇತ್ತೆ ಒಂಜಿ ಸಿದ್ದರಾಮಯ್ಯ ಬತ್ತದ ಪಾತೇರ್ದ ಎಂಚೆ ಇಪ್ಪು ದಯಮಾತದ ರಂಜಿತನ ಮತ್ತಕಿನಿ ಸಿದ್ದರಾಮಯ್ಯ ವೈದ್ಯರು ಆರ್ ಪಾತೇರ್ನ ಎಂಚೆ ಇಪ್ಪು ಬಂದ್ಕೊಂಡು ಒಂಜಿ ರಟ್ಟು ಒಂಜಿ ಆರ ಸಂಭಾಷಣೆ ಮುಗಿಸಿ. ನಮ್ಮ ರಾಜ್ಯದಲ್ಲಿ ಅವರೇನೋ ಕಿಟ್ಟ ಬಂದೇನೋ ಅಲ್ಲಾಡಿಸಿ ಏಯ್ ಎಲ್ಲಿ ವಿಪಕ್ಷ ಪಕ್ಷಗಳು ಇಲ್ಲಿ ಏನೋ ಒಂದು ಲೆಕ್ಕಾಚಾರ ಆಗ್ತಾ ಇದೆ, ನಮ್ಮನ್ನು ತುಳಿಬೇಕಂತ. ಅದು ಸಾಧ್ಯ ಇಲ್ಲ ಕಿಟ್ಟ, ಸಾಧ್ಯ ಇಲ್ಲ. ನಮ್ಮನ್ನು ತುಳಿಯೋದಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾ ಕಿಟ್ಟನಿಗೆ ನಾನು ವಾರಿಗನ್ನು ಕೊಡ್ತಾ ಇದ್ದೇನೆ. ಬೇಕಾದ್ರೆ ದೇವೇಗೌಡರ ಹತ್ರ ಕೇಳಿ. ದೇವೇಗೌಡರ ಅವಾಗ ನಮ್ಮ ದೇವೇಗೌಡರು ಬರ್ತದೆ ಕಿಟ್ಟನ್ನ ಹೆಂಚ ಬರ್ತಿದ್ವಿ ನೋಡಿ ಅಲ್ಲಿ ಕಿಟ್ಟ ಏನೋ ಹೇಳಿ ಹೋದ. ಗೋಪಾಲನ ವಿಷಯ ಹೇಳಿದ್ರೆ ಕಿಟ್ಟನಿಗೆ ಅಲ್ಲಿ ಶರತ್ ಇದ್ದಾನೆ, ಯಶಿ ಇದ್ದಾನೆ, ಆದ್ರೆ ಕಿಟ್ಟ ಮಾತ್ರ ಯಾಕೆ ಅವನಿಗೆ ಒಂದು ಸ್ಟೇಜ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಬೇಕಾದ್ರೆ ನಮ್ಮ ವಾಟರ್ ನಾಗರಾಜ್ ಹತ್ರ ಕೇಳಿ. ನಮ್ಮ ವಾಟಲ್ ನಾಗರಾಜ್ ಬರ್ತದ ಕಿಟ್ಟನ್ನಡ ಬಾತಿರ್ತಾನೆ ಹೆಂಚ ಬಾತಿರ್ತೀರಿ ಇವತ್ತಿಗೆ ಇಲ್ಲಿ ಹೊತ್ತಿಗೆ ಏನಾದ್ರೆ ಇಲ್ಲಿ ಪಂಡಿಗಳಲ್ಲಿ ಏನಾದ್ರೆ ಅದಕ್ಕೆ ಕಾರಣ ಕಿಟ್ಟ. ಏನಾಗ್ಲಿ ಅದಕ್ಕೆ ಕಿಟ್ಟ. ಇವತ್ತಿಂದ ಕರ್ನಾಟಕ ಬಂದ್, ರಾಜ್ಯ ಬಂದ್, ಜಿಲ್ಲೆ ಬಂದ್, ರಾಷ್ಟ್ರ ಬಂದ್, ಮಾರ್ಗ ಬಂದ್, ಎಲ್ಲ ಬಂದ್. ಈ ಪಂಚಕದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರು ನಮ್ಮ ಹಿಂದಿ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಬಂದಿರುವಂತಹ ಕಿಟ್ಟಾಗ್ಲಿ ಅಥವಾ ಯಶೋಧರಾಗ್ಲಿ ಅಥವಾ ಶರದಾಗ್ಲಿ ಯಾರೇ ಕೂಡ ಆದ್ರೂ ಕೂಡ ಕಾಕಿ ಬಟ್ಟೆ ತೊಟ್ಟು ಇಂಥ ಹಲ್ಕ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವಾ? ನ್ಯಾಯ ಧರ್ಮ ಸತ್ಯ ದೇವತೆ ಅಂತ ನಂಬಿಕೊಂಡಿರುವ ಕಿಟ್ಟನ ಮೇಲೆ ನೀವು ಅಪಪ್ರಚಾರ ಆಗ್ತೀರಾ. ಥೂ ನಿಮ್ಮ ಲೋಫರ್ಗಳ ಕಥಲಾಗಲ್ಲ. ಥ್ಯಾಂಕ್ ಯು. ಅಂಜನೆ ನಮ್ಮ ಒಂಜಿ ಶಿವರಾಜ್ ಕುಮಾರ್ ಬರ್ತೀರನ್ನ ಐ ಥಿಂಕ್ ಅಪ್ಪಾಜಿ ಹೇಳಿದಾಗೆ ತುಂಬಾನೇ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಈ ಪಂಜಿಕಲಲ್ಲಿ ಇಂಥ ಒಂದು ಕಾರ್ಯಕ್ರಮ ತುಂಬಾನೇ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಇದಕ್ಕೆಲ್ಲ ಸಪೋರ್ಟ್ ಇದ್ದಾರೆ ಈ ಕಡೆ. ಯಾಕಂತ ಹೇಳಿದ್ರೆ ಕಿಟ್ಟ ಅವ ಏನ್ ಸಪೋರ್ಟ್ ಆಗ್ತಾ ಇಲ್ಲ. ತುಂಬಾನೇ ಖುಷಿ ಆಗ್ತಾ ಉಂಟು. ಆಕ್ಚುಲಿ ಈ ತರನೇ ಇಲ್ಲಿ ಒಂದು ಕಾರ್ಯಕ್ರಮ ಮುಂದುವರಿಲಿ ಅಂತ ಹೇಳ್ತಾ ಅಪ್ಪಾಜಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ಏಪಲ್ ಏಪಾರು ಒಂಜಿನೇದಾದ ನೆಕ್ಸ್ಟ್ ದ ಕಾರ್ಯಕ್ರಮ ಕಂಟಿನ್ಯೂಸ್ ಆದ ಈರೇ ಮಾಲ್ಪಡುವಂಜಿ ಕಲಕಲ ವಿನಂತಿಂದು ಅಂಡ ಮಸ್ತ್ ಮದಿಮಲ್ ಮೆಗ್ದಿ ದಯಮಾತದ ಒಂಜಿ ಸಂದೀಪೇರಿಗೆ ಒಂಜಿ ಗಿಫ್ಟ್ ಕೊಡು. ಥ್ಯಾಂಕ್ ಯು ಸೋ ಮಚ್. ಮದಿಮಲ್ ಒಂಜಿ ಬರ್ತದೆ ಇಲ್ಲೇ ಒಂಜಿ ಕಾಣಿಕೆ ಬರೆಯರು ಅಂಚನೆ ನನ್ನತ್ತೆ ನಲಿಪನಗಲಿಗೆ ಡಿಜೆದ ಹಬ್ಬರ ಉಂಡು ದಯಮಾತದ ಮಾತೇರ್ಲ ನಿಕಲೆ ನಲ್ತದೆ.